ಕಾಪು ತಾಲೂಕಿನ ಕಲ್ಯದ ಕುಮಾರಿ ವೈಯು ಯಶಸ್ವಿ ಆಚಾರ್ಯ ಅವರು ಶ್ರೀಮತಿ ದಾಸಪ್ಪ ಶೆಣೈ ಪ್ರತಿಷ್ಠಾನ ದಾವಣಗೆರೆ ಸಾಲಿಗ್ರಾಮ ನೀಡುವ ಸರಸ್ವತಿ ಪುರಸ್ಕಾರವನ್ನು ಪಡೆದಿದ್ದು ಕಾಪು ಪುರಸಭೆಯ ವತಿಯಿಂದ ಅವರನ್ನು ಸನ್ಮಾನಿಸಲಾಯಿತು. ಕಾಪು ಕಲ್ಯದ ನಿವಾಸಿ ಉಮೇಶ್ ಆಚಾರ್ಯ, ಲೀಲಾವತಿ ಆಚಾರ್ಯ ದಂಪತಿ ಪುತ್ರಿ ಕುಮಾರಿ ವೈಯು ಯಶಸ್ವಿ ಆಚಾರ್ಯ ಅವರಿಗೆ 2019-20ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 98.24 ಅಂಕಗಳು ಲಭಿಸಿತ್ತು. ಇವರ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಶ್ರೀಮತಿ ದಾಸಪ್ಪ ಶೆಣೈ ಪ್ರತಿಷ್ಠಾನ ಇತ್ತೀಚೆಗೆ ದಾವಣಗೆರೆಯ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿತ್ತು. ಯಶಸ್ವಿ ಆಚಾರ್ಯ ಅವರು ಕಾಪುವಿನ ದಂಡತೀರ್ಥ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿನಿಯಾಗಿದ್ದು ಭರತನಾಟ್ಯ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ರಂಗದಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ. ಈ ಪ್ರಶಸ್ತಿಯನ್ನು ಪರಿಗಣಿಸಿ ಕಾಪು ಪುರಸಭೆಯ ವತಿಯಿಂದ ಸನ್ಮಾನ ಮಾಡಲಾಯಿತು. ಈ ವೇಳೆ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಪುರಸಭಾಧ್ಯಕ್ಷ ಅನಿಲ್ ಕುಮಾರ್, ಪುರಸಭಾಧಿಕಾರಿ ವೆಂಕಟೇಶ್ ನಾವಡ, ಉಪಾಧ್ಯಕ್ಷೆ ಮಾಲಿನಿ ಹಾಗೂ ಪುರಸಭೆಯ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು. ನಾನು SSLCಯಲ್ಲಿ 614 ಮಾರ್ಕ್ಸ್ ತಗೊಂಡಿದ್ದೇನೆ ಹಾಗೂ 98.24% ಗಳಿಸಿದ್ದೇನೆ. ಈ ಪ್ರತಿಭೆಯನ್ನು ನೋಡಿ ದಾವಣಗೆರೆ ಕಲಾಕುಂಚ ಸಂಸ್ಥೆಯವರು ನನಗೆ ಸರಸ್ವತಿ ಪುರಸ್ಕಾರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇದು ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದೆ ಹಾಗೂ ಇವತ್ತು ಅನಿಲ್ ಕುಮಾರ್ ಸರ್ ಮತ್ತೆ ಲಾಲಾಜಿ ಮೆಂಡನ್ ಸರ್ ಅವರು ಪುರಸಭೆಯಲ್ಲಿ ಸನ್ಮಾನ ಮಾಡಿದ್ದಾರೆ. ಈ ಸನ್ಮಾನಕ್ಕೆ ನಾನು ತುಂಬ ಕೃತಜ್ಞಳಾಗಿರುತ್ತೇನೆ.